ಸಮುದಾಯದ ಸಹಭಾಗಿತ್ವದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ರೂಪಿಸುವ ಗುರಿ ಹೊಂದಿರುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ತಿಳಿಸಿದ್ದಾರೆ. ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಗರದ ತಣ್ಣೀರುಬಾವಿ ಕಡಲ ತೀರದಲ್ಲಿ ಹಮ್ಮಿಕೊಂಡ ಸ್ವಚ್ಛತಾ ಪಕ್ವಾಡ 2020 ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಬೇರೆ ಬೇರೆ ರೀತಿಯಾಗಿ ಡೈವರ್ಟ್ಗಳಾಗಿ ಸೋಷಿಯಲ್ ಎಲಿಮೆಂಟ್ಸ್ಗಳು, ಬ್ಯಾಡ್ ಎಲಿಮೆಂಟ್ಸ್ಗಳಾಗುವಂಥ ಚಾನ್ಸ್ಗಳು ನಾವು ಬಹಳ ಜಾಸ್ತಿಯನ್ನು ನೋಡಿದ್ದೀವಿ. ಇವೆಲ್ಲ ಒಂದು ಬ್ಯಾಕ್ ಡ್ರಾಪ್ಗಳಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ನಾನು ಇಲ್ಲಿ ತಣ್ಣೀರುಬಾವಿ ಬೀಚ್ಗೆ ಅದೇ ಜಿಲ್ಲಾಧಿಕಾರಿಯಾಗಿ ಬರೋದಕ್ಕಿಂತ ಮುಂಚಿತವಾಗಿ ಬೇರೆ ಬೇರೆ ಇದರೊಳಗಡೆ ಒಂದು ಆಫೀಸರ್ ಆಗಿ ಬರೋದಕ್ಕಿಂತ ಮುಂಚಿತವಾಗಿ ಟೂರಿಸ್ಟ್ ಆಗಿ ಕೂಡ ನಾನು ಬಹಳಷ್ಟು ಸಲ ನಾನು ಇಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಈ ಒಂದು ಟೂರಿಸಂ ಡೇ ಒಳಗಡೆ ಕೆಲವೊಂದು ಇಶ್ಯೂಸ್ಗಳನ್ನು ನಾನು ಪ್ರವಾಸಿಯಾಗಿ ಟೂರಿಸ್ಟ್ ಆಗಿ ನಾನು ಇಲ್ಲಿ ಬಂದಾಗಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ಬಂದಾಗ ನಾವೇನಾದರೂ ತಗೊಂಡ್ರೆ ಸರಿಯಾದ ಪ್ರಮಾಣದಲ್ಲಿ ಡಸ್ಟ್ಬಿನ್ಸ್ಗಳು, ಆ ಡಸ್ಟ್ಬಿನ್ಸ್ಗಳನ್ನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋದು, ಜೊತೆಗೆ ಜನಗಳು ಬಂದಾಗ ಅವ್ರಿಗೆ ಏನಾದರೂ ನೆರಳು ಬೇಕಿದ್ರೆ, ಕುಡಿಯುವ ನೀರಿನ ವ್ಯವಸ್ಥೆ ಬೇಕಿದ್ರೆ, ಟಾಯ್ಲೆಟ್ ಫೆಸಿಲಿಟಿ ಆಗಿದ್ರೆ, ಅಥವಾ ನಾವು ರಿಕ್ರಿಯೇಷನಲ್ ಆಕ್ಟಿವಿಟಿ ಇದರೊಳಗಡೆ ಹೋದಾಗ ಬೇರೆ ರೀತಿ ನಮ್ಮ ಕೋಸ್ಟಲ್ ಅಲ್ಲಿರುವಂತಹ ಅಮ್ಯುನಿಟೀಸ್ಗಳಿಗೂ. ಇದೇ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಮೂಲಕ ನಿರ್ಮಿಸಿದ ದಾರಿಸೂಚಕ ಫಲಕವನ್ನು ಉದ್ಘಾಟಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕ ಸೋಮಶೇಖರ್, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷ ಐಸಕ್ ವಾಸ್, ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ, ಯೋಜಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ಬೋಳೂರು, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಸುನೀತಾ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.